ಬಹಳಷ್ಟು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಸರಿಯಾಗಿದ್ದಂತಹ ಬಾಲಕೃಷ್ಣ ಪೂಜಾರಿ ಅವರು ಹಾಸಿಗೆನ ಹಿಡಿತಾರೆ, ಕಾರಣ ಅನಾರೋಗ್ಯ ಆಗುತ್ತೆ. ಅನಾರೋಗ್ಯ ಯಾಕಾಗುತ್ತೆ ಅಂತ ಬಂದಾಗ ಅವರಿಗೆ ಸ್ಲೋ ಪಾಯ್ಸನ್ ಕೊಡಲಾಗುತ್ತೆ. ಹಾಗಾದರೆ ಸ್ಲೋ ಪಾಯ್ಸನ್ ಅಷ್ಟು ಈಸಿಯಾಗಿ ಸಿಗುತ್ತಾ? ಸ್ಲೋ ಪಾಯ್ಸನ್ ಹಾಗಾದರೆ ಎಲ್ಲರ ಕೈಗೂ ಕೂಡ ಸಿಗುತ್ತಾ? ಹಾಗಿದ್ದಾಗ ಈ ಪ್ರತಿಮಾ ಜೊತೆಗೆ ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆ ಸ್ಲೋ ಪಾಯ್ಸನನ್ನು ಎಲ್ಲಿಂದ ಖರೀದಿ ಮಾಡಿದ್ರು, ಜೊತೆಗೆ ಹೇಗೆ ನೀಡ್ತಾ ಇದ್ರು ಅನ್ನುವಂತಹ ವಿಚಾರ ಅಷ್ಟು ಈಸಿಯಾಗಿ ಸಿಗ್ತಾ ಇದ್ರೆ ಬಹಳಷ್ಟು ಜನರು ಈ ಸ್ಲೋ ಪಾಯ್ಸನ್ ಅನ್ನು ಟ್ರೈ ಮಾಡ್ತಾ ಇದ್ರು. ಹಾಗಿದ್ದಾಗ ಏನು ಕತೆ, ಈ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಉಡುಪಿಯನ್ನೇ ಬೆಚ್ಚಿ ಬೀಳಿಸಿದಂತಹ ರೀಲ್ಸ್ ಆಂಟಿ ಲವ್ ಸ್ಟೋರಿಯ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದು. ಈ ಕಿಲ್ಲರ್ ಲೇಡಿ ರೀಲ್ಸ್ ಆಂಟಿ ಲವ್ ಸ್ಟೋರಿಯಲ್ಲಿ ಸ್ಲೋ ಪಾಯ್ಸನ್ ಬಳಕೆಯಾಗುತ್ತೆ. ಹಾಗಿದ್ದಾಗ ಬಹಳಷ್ಟು ಜನರು ಈ ಒಂದು ಸುದ್ದಿಯನ್ನು ಕೇಳಿ ಆತಂಕಗೊಂಡಿದ್ದೀರಿ. ಕಾರಣ ಸ್ಲೋ ಪಾಯ್ಸನ್ ಅಷ್ಟು ಈಸಿಯಾಗಿ ಸಿಗುತ್ತಾ, ಎಲ್ಲೆಂದರಲ್ಲಿ ಸಿಗುತ್ತಾ, ಸ್ಲೋ ಪಾಯ್ಸನ್ ಕೊಟ್ಟು ಕೂಡ ಈ ರೀತಿ ಕೊಲೆ ಮಾಡಬಹುದಾ ಅಂತ ಬಂದಾಗ ಆಕೆಗೆ ಸ್ಲೋ ಪಾಯ್ಸನ್ ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು, ಎಲ್ಲಿಂದ ಖರೀದಿ ಮಾಡಿದ್ರು, ಜೊತೆಗೆ ಹೇಗೆ ಬಳಕೆ ಮಾಡ್ತಾ ಇದ್ರು, ಏನದು ಸ್ಲೋ ಪಾಯ್ಸನ್, ಹಾಗಂದ್ರೆ ಏನು ಕಂಟೆಂಟ್ ಇರುತ್ತೆ ಅದರಲ್ಲಿ, ಯಾವ ರೀತಿ ಬಳಕೆ ಮಾಡುತ್ತೆ, ಜೊತೆಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಈ ಬಗ್ಗೆ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಹಂತ ಹಂತವಾಗಿ ಕೊಲ್ಲಲು ಸ್ಲೋ ಪಾಯ್ಸನ್ ಅನ್ನು ಬಳಕೆ ಮಾಡ್ತಾರೆ ಈ ಇಬ್ಬರು ಪಾಪಿಗಳು. ಒಂದು ಕಡೆ ರೀಲ್ಸ್ ಆಂಟಿ ಪ್ರತಿಮಾ, ಜೊತೆಗೆ ಇನ್ನೊಂದು ಕಡೆ ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆ. ಹಾಗಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಬರುವಂತಹ ಪ್ರಶ್ನೆ, ಆರೋಪಿಗಳೆಲ್ಲ ಇವರ ಅಪರಾಧಿಗಳು ಆಲ್ರೆಡಿ ಒಪ್ಪಿಕೊಂಡು ಆಗಿದೆ. ಸೊ ಹಾಗಿದ್ದಾಗ ಈ ಅಪರಾಧಿಗಳಿಗೆ ಸ್ಲೋ ಪಾಯ್ಸನ್ ಸಿಕ್ಕಿದ್ದೇಗೆ ಅನ್ನುವಂಥದ್ದೇ ಪ್ರಶ್ನೆ. ಅಷ್ಟು ಈಸಿಯಾಗಿ ಈ ಅಪರಾಧಿಗಳಿಗೆ, ಆರೋಪಿಗಳಿಗೆ ಸ್ಲೋ ಪಾಯ್ಸನ್ ಎಲ್ಲಿಂದ ಸಿಕ್ತು ಅನ್ನುವಂತಹ ಪ್ರಶ್ನೆ. ಬಾಲಕೃಷ್ಣ ಕೊಲೆಗೆ ಯಾವ ವಿಷ ಬಳಸಿದ್ದಾಳೆ ಈಕೆ ಅನ್ನುವಂಥದ್ದೇ ಬಹಳಷ್ಟು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಯಾಕಂದರೆ ಇಡೀ ಉಡುಪಿಯನ್ನೇ, ಕರಾವಳಿ ಭಾಗವನ್ನು ಬೆಚ್ಚಿ ಬೀಳಿಸಿದಂತಹ ಈ ಒಂದು ಕೊಲೆ ಪ್ರಕರಣ ಯಾವ ಸ್ಲೋ ಪಾಯ್ಸನ್ ಅನ್ನು ಈಕೆ ಜೊತೆಗೆ ಪ್ರಿಯಕರ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಪೂಜಾರಿ ಅವರಿಗೆ ನೀಡಿದ್ದಾರೆ. ಕಾರಣ ಬಾಲಕೃಷ್ಣ ಪೂಜಾರಿ ಅವರ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ, ಬಾಲಕೃಷ್ಣ ಪೂಜಾರಿ ಅವರ ನರನಾಡಿಗಳೆಲ್ಲ ದೌರ್ಬಲ್ಯವಾಗಿತ್ತಂತೆ. ಈ ಬಗ್ಗೆ ನೇರವಾಗಿ ಪೂಜಾರಿ ಅವರ ತಾಯಿ ಕೂಡ ಹೇಳ್ತಾರೆ. ಯಾಕೆಂದರೆ ಮಗನ ದೇಹಗಳು ಬಹಳಷ್ಟು ದೌರ್ಬಲ್ಯವಾಗಿತ್ತು, ಹಾಸಿಗೆಯಲ್ಲಿ ಮಲಗಿದ್ದಲ್ಲೇ ಇದ್ದ, ಊಟ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಜೊತೆಗೆ ಅವರ ತಮ್ಮ ಪ್ರಕಾಶ್ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಅಂದರೆ ಅವರಿಗೆ ಅಂಗಾಂಗಗಳು ದೌರ್ಬಲ್ಯವಾಗ್ತಾ ಹೋಗ್ತಾ ಇತ್ತು. ಬೇರೆ ಬೇರೆ ಆಸ್ಪತ್ರೆಗಳಿಗೆ ನಾವು ದಾಖಲಿಸಿದ್ವಿ, ಮಣಿಪಾಲ ಆಸ್ಪತ್ರೆ ಸೇರಿ ಉಡುಪಿಯ ಬೇರೆ ಬೇರೆ ಆಸ್ಪತ್ರೆಗಳು ಸೇರಿ, ಎಲ್ಲೂ ಕೂಡ ಗುಣಮುಖ ಆಗದಂತಹ ಸಂದರ್ಭ ನಾವುಗಳು ಬೆಂಗಳೂರಿಗೆ ಕರೆದುಕೊಂಡು ಹೋದ್ವಿ. ಬೆಂಗಳೂರು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಕೊಡಿಸಿದ್ವಿ, ಆದರೂ ಕೂಡ ರಿಕವರ್ ಆಗ್ತಾ ಇರಲಿಲ್ಲ ಅಂತ ಬಂದಾಗ, ಏನು ಕಾರಣ ಅಂತ ಬಂದಾಗ ಸ್ಲೋ ಪಾಯ್ಸನ್ ನೀಡಿದ್ದಾಳೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು ಆಕೆ ಅಣ್ಣನ ಜೊತೆ ಮಾತಾಡಿದಾಗ ಮಾತ್ರ ಅಲ್ಲ, ಪೊಲೀಸರ ಮುಂದೆ ಸ್ವತಃ ಆಕೆ ಒಪ್ಕೊಳ್ತಾಳೆ, ನಾವುಗಳು ಸ್ಲೋ ಪಾಯ್ಸನ್ ಕೊಟ್ಟಿದ್ದೀವಿ. ಸ್ಲೋ ಪಾಯ್ಸನನ್ನು ಊಟದಲ್ಲಿ ಬೆರೆಸಿ
ಊಟದಲ್ಲಿ ಬೆರೆಸಿ ಸ್ಲೋ ಪಾಯ್ಸನನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಮುಂದೆಯೇ ಈ ಕಿಲ್ಲರ್ ಲೇಡಿ, ರೀಲ್ಸ್ ಆಂಟಿ ಪ್ರತಿಮಾ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಗಂಡನಿಗೆ ಪ್ರತಿನಿತ್ಯ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ವಿಷವನ್ನು ಬೆರೆಸಿ, ಸ್ಲೋ ಪಾಯ್ಸನನ್ನು ಬೆರೆಸಿ ನಾವು ಕೊಡ್ತಾ ಇದ್ವಿ. ಹಾಗೆ ಆತ ಸಾವನ್ನಪ್ಪಿದ್ದಾನೆ. ಆದರೆ ಇಲ್ಲ, ಆ ಸಂದರ್ಭ ಸಾವನ್ನಪ್ಪಲ್ಲ, ಆದರೂ ಕೂಡ ಆತ ಉಸಿರಾಡ್ತಾ ಇರ್ತಾನೆ, ಸಾಯಲ್ಲ. ಕೊನೆಯದಾಗಿ ನಾವುಗಳು ಸೇರಿಕೊಂಡು ತಲೆದಿಂಬನ್ನು ಬಳಸಿ ಉಸಿರುಗಟ್ಟಿಸಿ ಕೊಂದು ಬಿಟ್ವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಆಕೆ ಒಪ್ಪಿಕೊಳ್ತಾಳೆ. ಪೊಲೀಸರ ಮುಂದೆ ಮಾಹಿತಿಯನ್ನು ಹೇಳ್ತಾಳಂತ ಬಂದಾಗ ಪಕ್ಕಾ ಶಿ ಈಸ್ ಲೈಕ್ ಆರೋಪಿ ಅಲ್ಲ, ಅಪರಾಧಿ, ಅವಳು ಅಪರಾಧಿ ಆಗ್ತಾಳೆ ಅಲ್ವಾ. ಹೀಗೆ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಳ್ತಾಳೆ ಕಿಲ್ಲರ್ ಲೇಡಿ ಪ್ರತಿಮಾ. ಇಲ್ಲಿ ಬರುವಂಥ ಪ್ರಶ್ನೆ, ಈ ಸ್ಲೋ ಪಾಯ್ಸನ್ ಎಲ್ಲಿಂದ ಸಿಕ್ತು ಇವ್ರುಗಳಿಗೆ, ಜೊತೆಗೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಈ ಸ್ಲೋ ಪಾಯ್ಸನ್, ಜೊತೆಗೆ ಏನನ್ನು ಬಳಸಿದ್ಲು ಸ್ಲೋ ಪಾಯ್ಸನ್ ಅಂತ ಬಂದಾಗ. ಎಸ್, ಈ ಬಗ್ಗೆ ಮಾಹಿತಿ ಇನ್ನೇನು ಮರಣೋತ್ತರ ಪರೀಕ್ಷೆಯಲ್ಲಿ, ಪೋಸ್ಟ್ ಮಾರ್ಟಮ್ ಅಲ್ಲೇ ಬರಲಿಕ್ಕೆ ಸಾಧ್ಯ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದ ಬಳಿಕವಷ್ಟೇ ಯಾವ ಸ್ಲೋ ಪಾಯ್ಸನನ್ನು ಈಕೆ ಬಳಕೆ ಮಾಡಿದ್ದಾಳೆ, ಜೊತೆಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಆ ಸ್ಲೋ ಪಾಯ್ಸನ್, ಜೊತೆಗೆ ಎಲ್ಲಿಂದ ಬೈ ಮಾಡ್ತಾ ಇದ್ಲು ಇವಳು ಅನ್ನುವಂತಹ ನಿಟ್ಟಿನಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕವಷ್ಟೇ ಈ ಒಂದು ವಿಚಾರದ ಬಗ್ಗೆ ಸಮಗ್ರವಾಗಿರುವಂತಹ ಮಾಹಿತಿ ಸಿಗಲಿಕ್ಕಿದೆ. ಇದು ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ, ರೀಲ್ಸ್ ಆಂಟಿ ಒಪ್ಪಿಕೊಂಡಿರುವಂತಹ ಸತ್ಯ. ಸ್ಲೋ ಪಾಯ್ಸನನ್ನು ನೀಡಿ ತಲೆದಿಂಬನ್ನು ಒತ್ತಿ ಇಟ್ಟು ಉಸಿರುಗಟ್ಟಿಸಿ ಅಮಾಯಕ ಗಂಡನನ್ನು ಕೊಂದಂತಹ ಪಾಪಿ ಪ್ರತಿಮಾ.